ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 3 ತಿಂಗಳಿನಿಂದ ಕೆಂಪು ಕಲ್ಲು ವ್ಯವಹಾರದಲ್ಲಿ ಸಮಸ್ಯೆ ಉಂಟಾಗಿದೆ. ಈ ಸಮಸ್ಯೆಯ ಬಗ್ಗೆ ಆಳವಾಗಿ ಅಧ್ಯಯನ ನಡೆಸಿದ ಪುತ್ತೂರು ಶಾಸಕ ಅಶೋಕ್ ರೈ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಈ ಬಗ್ಗೆ ಸರ್ಕಾರದ ಗಮನ ಸೆಳೆದಿದ್ದಾರೆ. ಆದರೆ ಪುತ್ತೂರು ಶಾಸಕರು ಮಾತನಾಡಿದ ಬಳಿಕ ಇದೇ ವಿಚಾರದಲ್ಲಿ ಸದನದಲ್ಲಿದ್ದ ಬಿಜೆಪಿ ಶಾಸಕರು ಮಾತನಾಡುತ್ತಾರೆ. ಇದು ಅತ್ಯಂತ ನಾಚಿಕೆಗೇಡಿನ ವಿಚಾರವಾಗಿದೆ ಎಂದು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವಕ್ತಾರ ನಿಹಾಲ್ ಪಿ ಶೆಟ್ಟಿ ಗಂಭೀರ ಆರೋಪ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರದ ಬಗ್ಗೆ ಮಾತನಾಡಿದ ನಿಹಾಲ್ ಪಿ ಶೆಟ್ಟಿಯವರು ಕೆಂಪು ಕಲ್ಲಿನ ಸಮಸ್ಯೆಯ ಬಗ್ಗೆ ಮಾತನಾಡಿದ್ದು ಶಾಸಕ ಅಶೋಕ್ ರೈ ಅವರು ಮಾತ್ರ. ಉಳಿದವರು ಆ ಪ್ರಶ್ನೆಯನ್ನ ಕೇಳಿಲ್ಲ. ಬೆಳಗ್ಗೆಯಿಂದ ಸದನ ಆರಂಭವಾಗಿದ್ದು ಸಂಜೆಯವರೆಗೆ ವಿರೋಧ ಪಕ್ಷದ ಬಿಜೆಪಿ ಶಾಸಕರು ಮಾತನಾಡಿದ್ದಾರೆ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರಿಗೆ ಮಾತನಾಡಲು ಸಾಕಷ್ಟು ಅವಕಾಶ ಇತ್ತು. ಆದರೆ ಯಾರೂ ಕೆಂಪು ಕಲ್ಲು ಸಮಸ್ಯೆಯ ಬಗ್ಗೆ ತುಟಿ ಬಿಚ್ಚಲಿಲ್ಲ. ಪುತ್ತೂರು ಶಾಸಕರಾದ ಅಶೋಕ್ ರೈ ಅವರಿಗೆ ಸದನದಲ್ಲಿ ಮಾತನಾಡಲು ಸಂಜೆಯ ವೇಳೆಗೆ ಅವಕಾಶ ಸಿಕ್ಕಿದೆ. ಆ ವೇಳೆ ಕೆಂಪು ಕಲ್ಲಿನ ಸಮಸ್ಯೆಯ ಬಗ್ಗೆ ಸರ್ಕಾರದ ಗಮನ ಸೆಳೆದರು. ಆ ಬಳಿಕ ಬಿಜೆಪಿ ಶಾಸಕರು ಇದರ ಮೈಲೇಜ್ ಪಡೆದುಕೊಂಡು ನಾವು ಮಾತನಾಡಿದ್ದೇವೆ ಎಂದು ಜನರಿಗೆ ತೋರ್ಪಡಿಸುವ ಉದ್ದೇಶದಿಂದ ಮಾತನಾಡಿದ್ದಾರೆ ಎಂದು ಹೇಳಿದರು. ಬಿಜೆಪಿ ಶಾಸಕರು ಜನರ ಸಮಸ್ಯೆಗಳ ಬಗ್ಗೆ ಸ್ವಯಂ ಪ್ರಶ್ನೆಯನ್ನ ನೀಡುವ ಮೂಲಕ ಮಾತನಾಡಬೇಕೇ ವಿನಃ ಬೇರೆಯವರು ಮಾತನಾಡುವಾಗ ಎಡೆಯಲ್ಲಿಯೂ ಮೂಗು ತೋರಿಸುವ ಕೆಲಸವನ್ನ ನಿಲ್ಲಿಸಬೇಕು ಎಂದು ಅವರು ಲೇವಡಿ ಮಾಡಿದರು. ರೆಡ್ ಸ್ಟೋನ್ ಲ್ಯಾಟರೈಟ್ ಕಲ್ಲು ಅದರ ಬಗ್ಗೆ ತುಂಬಾ ಗಣಿಗಾರಿಕೆ ಲ್ಯಾಟರೈಟ್ ಸ್ಟೋನ್ ಗಣಿಗಾರಿಕೆ ಮಾಡುವ ಸಂಬಂಧಿಸಿದ ವಿಚಾರದಲ್ಲಿ ರಾಯಲ್ಟಿಯನ್ನು ಹೆಚ್ಚಳ ಮಾಡುವಂತಹ ಕೆಲಸ ಹಾಗೂ ಹೊಸ ನಿಯಮಾವಳಿಗಳನ್ನು ಅಳವಡಿಕೆ ಮಾಡುವಂತಹ ಕೆಲಸ ಆಗಿದೆ. ನಮಗೆಲ್ಲರಿಗೂ ಗೊತ್ತಿದೆ. ಒಂದು 3-4 ತಿಂಗಳುಗಳಿಂದ ಆ ಒಂದು ಸಮಸ್ಯೆ ನಮ್ಮ ಎಲ್ಲರಿಗೆ ಕಾಡ್ತಾ ಇದೆ. ಆ ಸಮಸ್ಯೆಯಲ್ಲಿ ಮೇಜರ್ ಸಫರ್ ಆಗಿರುವವರು ಯಾರಂತ ಹೇಳಿದ್ರೆ, ಒಂದು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕಟ್ಟಡ ಕಾಮಗಾರಿಗಳು, ಇನ್ನೊಂದು ಕಟ್ಟಡ ಕಾರ್ಮಿಕರು ಮತ್ತು ಗಾರೆ ಕೆಲಸ ಮಾಡುವವರಿಗೆ ತುಂಬಾ ಸಮಸ್ಯೆ ಉಂಟಾಗಿದೆ. ಹಾಗೂ ಲಾಜಿಸ್ಟಿಕ್ಸ್, ಆ ಕಟ್ಟಡ ಕಾರ್ಮಿಕ ನಮ್ಮ ಕೆಂಪು ಸ್ಟೋನ್ ಅನ್ನು ಸಾಗಾಟ ಮಾಡುವಂತಹ ಲಾರಿಗಳು 1,000ಕ್ಕಿಂತ ಹೆಚ್ಚು ಲಾರಿಗಳಿಗೂ ತೊಂದರೆ ಆಗಿದೆ. ಈ ಒಂದು ಸಮಸ್ಯೆ ಎಲ್ಲರಿಗೆ ಕಾಡ್ತಾ ಇತ್ತು. ಈ ಒಂದು ಸಮಸ್ಯೆ ಮತ್ತು ಈ ಒಂದು ಜನರ ನೋವು ಅಂತಾನೆ ಹೇಳ್ಬೋದು. ಜನರ ಸಮಸ್ಯೆಗೆ ಸ್ಪಂದಿಸಿ ನಮ್ಮ ಪುತ್ತೂರಿನ ಶಾಸಕರು ಅಶೋಕ್ ಕುಮಾರ್ ರೈ ಅವರು ವಿಧಾನಸಭೆಯ ಅಧಿವೇಶನದ ಮೊದಲನೆಯ ದಿನ ಜನರ ಸಮಸ್ಯೆಯನ್ನು ಅರಿತು ಜನರ ಪರವಾಗಿ ಈ ಅಧಿವೇಶನದಲ್ಲಿ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ. ಆ ಪ್ರಶ್ನೆಯನ್ನು ಎತ್ತಿದ ಏಕೈಕ ಶಾಸಕ ಅಂತ ನಾನು ಹೇಳಲಿಕ್ಕೆ ತುಂಬಾ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏಕೈಕ ಶಾಸಕ ಯಾಕೆ ಹೇಳುದು ಅಂತ ಹೇಳಿದ್ರೆ, ಅಶೋಕ್ ರೈ ಅವರು ಹೇಳಿದ ನಂತರ ವಿರೋಧ ಪಕ್ಷದ MLAಗಳು ಅದರಲ್ಲಿ ಮೈಲೇಜ್ ತಗೊಳ್ಳುವಂತ ಕೆಲಸ ಮಾಡ್ತಾ ಬಂದಿದ್ದಾರೆ. ಇದು ಮೊದಲನೇ ಸರ್ತಿ ಆಗುದಲ್ಲ, ಇದು ಕಳೆದ ಸರ್ತಿನೂ ನಾವು ನೋಡಿದ್ದೇವೆ. ಕಂಬಳದ ವಿಚಾರ ಆಗಿರಬಹುದು, ತುಳುವನ್ನು ಎರಡನೇ ಅಧಿಕೃತ ಭಾಷೆಯನ್ನಾಗಿ ಮಾಡುವಂತ ವಿಚಾರ ಆಗಿರ್ಬೋದು, ನಮ್ಮ ಹಳದಿ ರೋಗದ ವಿಚಾರ ಆಗಿರ್ಬೋದು. ಹಾಗೆ ಅನೇಕ ವಿಚಾರಗಳಲ್ಲಿ ಶಾಸಕರು ಅದರ ಬಗ್ಗೆ ತಿಳಿದು ಸುಮ್ಮನೆ ಗಾಳಿಯಲ್ಲಿ ಮಾತಾಡೋದು ನಾವೀಗ ನೋಡಿರ್ಬೋದು. ನಮ್ಮ ಕಡೆ ಪೊಲೀಸ್ ಇಲ್ಲ, ನಮ್ಮ ಕಡೆ ಪೊಲೀಸ್ ಇದ್ದಾರೆ, ಅದು ಮಾಡ್ತಾ ಇಲ್ಲ, ಇದು ಮಾಡ್ತಿಲ್ಲ, ಬೇಸ್ಲೆಸ್ ಮಾತಾಡೋದಕ್ಕಿಂತ ಈಗ ಯಾರ್ಯಾರಿಗೆ ಸಫರ್ ಆಗಿದ್ದಾರೆ ಅವ್ರ ಹತ್ರ ಮಾತಾಡಿ ಅದರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡಿ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಮಾತಾಡಿರುವಂತ ಶಾಸಕರು ಅಶೋಕ್ ಕುಮಾರ್ ರೈ ಅವರಂತ ಹೇಳಿಕೆ ತುಂಬಾ ಹೆಮ್ಮೆಯಿಂದ ನಾನೊಂದು ಪುತ್ತೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಸದಸ್ಯರಾಗಿ ಈ ಒಂದು ಸಮಸ್ಯೆ ನಮಗೂ ಎಲ್ಲರಿಗೂ ಕಾಡ್ತಾ ಇದೆ. ಸೊ ನಾವೆಲ್ಲರ ಪರವಾಗಿ ಅವರಿಗೆ ಧನ್ಯವಾದ ಹೇಳಬೇಕಂತ ಇಷ್ಟಪಡ್ತೇನೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ SCDCC ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. SCDCC ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.